ಕೊಲ್ಲಿ ರಾಷ್ಟ್ರದಲ್ಲಿ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಇಂಡಿಯಾ ಫ್ರೆಟರ್ನಿಟಿ ಫೋರಂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜ್ ಯಾತ್ರಿಗಳ ಸೇವೆಯಲ್ಲಿ ಸಕ್ರಿಯವಾಗಿದೆ. 2022ರ ಹಜ್ಗೆ ಈಗಾಗಲೇ ಭಾರತದಿಂದ 70,000ದಷ್ಟು ಹಜ್ ಯಾತ್ರಿಗಳು ಮಕ್ಕಾ ಪ್ರವೇಶಿಸಿದ್ದಾರೆ. ಇಂಡಿಯಾ ಫ್ರೆಟರ್ನಿಟಿ ಫೋರಂ ಕಳೆದ 20 ವರ್ಷದಿಂದ ನಿರಂತರವಾಗಿ ಮದೀನಾ, ಮಕ್ಕಾ, ಅಜೀಜಿಯಾ, ಮಿನಾ ಹಾಗೂ ಅರಫಾ ಪ್ರದೇಶಗಳಲ್ಲಿ ಹಾಜಿಗಳ ಸೇವೆ ಸಲ್ಲಿಸುತ್ತಾ ಬಂದಿದೆ. ಈ ಬಾರಿ ಅಜೀಜಿಯಾದ ಹಜ್ ಯಾತ್ರಿಗಳ ವಾಸಸ್ಥಳದಿಂದ ಪವಿತ್ರ ಹರಂಗೆ ಜುಮಾ ನಮಾಜ್ಗೆ ಬರುವಂತಹ ಹಜ್ ಯಾತ್ರಿಗಳಿಗೆ ಬಸ್ ಪಾಯಿಂಟ್ನಲ್ಲಿ ನಿಂತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ವಾಸಸ್ಥಳಕ್ಕೆ ತಲುಪಿಸುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿ ಹರಂನಿಂದ ಅಶಕ್ತ ಹಜ್ ಯಾತ್ರಿಗಳನ್ನ ವೀಲ್ ಚೇರ್ ಮೂಲಕ ಅವರನ್ನ ಬಸ್ಸಿನ ತನಕ ತಲುಪಿಸೋದು ಹಾಗೂ ಸುಡು ಬಿಸಿಲಿನಲ್ಲಿ ಪಾದರಕ್ಷೆಯ ವ್ಯವಸ್ಥೆ, ಅದೇ ರೀತಿ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡುತ್ತಾ ಮಾನವೀಯ ಸೇವೆಯಲ್ಲಿ ನಿರತರಾಗಿದ್ದಾರೆ. 24 ಗಂಟೆಯೂ ಹಾಜಿಗಳ ಸೇವೆಗೆ ನಮ್ಮ ತಂಡ ನಿರಂತರ ಸನ್ನದ್ಧವಾಗಿದೆ ಎಂದು ಈ ಬಾರಿಯ ಹಜ್ ಯಾತ್ರೆಗೆ ಬೇಕಾಗಿ ಸೇವೆ ಸಲ್ಲಿಸ್ತಾ ಇರುವ ಇಂಡಿಯಾ ಫ್ರೆಟರ್ನಿಟಿ ಫೋರಂ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ಶಾಕಿರ್ ಹಕ್ ನೆಲ್ಯಾಡಿ ಅವರು ತಿಳಿಸಿದ್ದಾರೆ.